ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಮ್ಮನ ಮನೆಯ ದೇವ್ರ ಮನೆ, ಸಿಂಪಲ್ಲಾಗಿ ಅವರ ಮನೆ ದೇವ್ರ ಫೋಟೋ, ಹಾಗೆ ಅಷ್ಟಲಕ್ಷ್ಮಿಯರದೊಂದು ಫೋಟೋ, ಚಿಕ್ಕದೊಂದು ಗಣೇಶ, ಹಾಗೆ ರೇಣುಕರದು ಒಂದು ಮೂರ್ತಿ ಕೂಡ ಇದೆ. ಸೊ ನೋಡ್ತಿರ್ಬೋದು, ತುಂಬ ಸಿಂಪಲ್ಲಾಗಿದೆ. ದಾಸವಾಳದ ಹೂಗಳಿಂದ ಪೂಜೆ ಮಾಡಲಿಕ್ಕೆ ದಾಸವಾಳ ಹೂಗಳು ತುಂಬ ಚೆನ್ನಾಗಿತ್ತು. ಸೊ ಶುಕ್ರವಾರದ ಪೂಜೆ ಎಲ್ಲ ಆಯಿತು. ಪೂಜೆಯಾಗಿ ಅಮ್ಮನ ಕೈಯಿಂದ ಒಂದು ಸ್ವೀಟ್ ರೆಸಿಪಿನ ನಾನಿವತ್ತಿನ ದಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಚಿರೋಟಿ, ಹೌದು, ಚಿರೋಟಿ ಮಾಡೋಣ ಬನ್ನಿ. ಅಮ್ಮನ ಕೈಯಿಂದ ಮಾಡಿಸ್ತಾ ಇದ್ದೀನಿ. ಸೊ ಸುಮಾರಾಗಿ 1.5 kg ಮೈದಾ ಹಿಟ್ಟನ್ನ ತೊಗೊಂಡಿದ್ದೀವಿ. ಇಲ್ಲಿ ನೀವು ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಒಂದು 100 ml 100ರಿಂದ 150 ml ನೀವು ಎಣ್ಣೆನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗಲಿಲ್ಲಪ್ಪ ಎಷ್ಟು ಎಣ್ಣೆ ಹಾಕೋದು ಅಂತಂದರೆ, ಎಲ್ಲ ಚೆನ್ನಾಗಿ ಎಣ್ಣೆನ ಫಸ್ಟು ಡ್ರೈ ಆಗಿ ಕಲಿಸ್ಕೊಂಡು ಹಿಟ್ಟಿಗೆ. ಸೊ ನೋಡಿ, ಈ ಥರ ಒಂದು ಉಂಡೆ ಮಾಡಿದ್ರೆ ಆ ಉಂಡೆ ಶೇಪಲ್ಲಿ ಬರಬೇಕು. ನೋಡಿ, ಈ ಥರ ಜಸ್ಟ್ ಅದು ಇದಾಗಬೇಕು, ಉಂಡೆ ಸೈಜ್ ಶೇಪ್ ಬರಬೇಕು. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಬಂದರೆ ಎಣ್ಣೆ ಸಾಕು ಅಂತ ತಿಳ್ಕೊಬೋದು. ಸೊ ಚೆನ್ನಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗ್ತಾಯಿದ್ದೀವಿ. ಸೊ ನೀವು ಮೈದಾ ಹಿಟ್ಟೆಲ್ಲ ಬೇಡ ಅನ್ನೋರು ಫುಲ್ ಚಿರೋಟಿ ರವೆಲ್ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಅರ್ಧ ಮೈದಾ ಹಿಟ್ಟು ಉಪಯೋಗಿಸಿ ಅರ್ಧ ಚಿರೋಟಿ ರವೆಲ್ ಕೂಡ ಮಾಡ್ಕೊಳ್ಬೋದು. ಸೊ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತಿರಲ್ಲ ಅದೇ ಟೈಪಲ್ಲಿ ಅಷ್ಟೇ ಸ್ವಲ್ಪ ಮೆದುವಾಗಿ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಸಿದ್ದಾಗಿದೆ. ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ. ಹಾಗೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ. ತುಂಬ ಜಾಸ್ತಿ ಹೊತ್ತು ಕೂಡ ನೆನೆಸೋದು ಬೇಡ. ಯಾಕಪ್ಪ ಅಂದರೆ ಎಣ್ಣೆ ಕರಿಬೇಕಾಗಿರೋದ್ರಿಂದ ಎಣ್ಣೆ ಹಿಡಿದು ಬಿಡುತ್ತೆ. ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಒಂದು 1 ಅವರ್ ನೆನೆಸ್ಕೊಳ್ಳಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ನೆನೆಸ್ಲಿಕ್ಕೆ ಹೋಗ್ಬಾರ್ದು. ಸೊ ಆಗಿದೆ ಇವಾಗ ಅರ್ಧ ಗಂಟೆ. ಅದನ್ನು ಮತ್ತೆ ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಆ ಸೈಜಿಗೆ ಚಪಾತಿ ಥರನೇ ಸೇಮ್ ಅದೇ ಥರನೇ ಲಟ್ಟಿಸ್ಕೊಳ್ತಾ ಹೋಗಬೇಕು. ಸೊ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಇವಾಗ. ಸೊ ಅದಾದ ನಂತರ ಸಾಟಿ ರೆಡಿ ಮಾಡ್ಕೊಳ್ಳೋಣ. ಸಾಟಿ ವಿಡಿಯೋ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಮನೆಯಲ್ಲಿರ್ತಕ್ಕಂತಹ ತುಪ್ಪ ಅಥವಾ ಡಾಲ್ಡಾ ತುಪ್ಪನ ಬಳಸ್ಬೋದು. ಅದು ಹೆಲ್ದಿ ಅಲ್ಲ ಅಂತಂದರೆ 1 ಲೋಟ ತುಪ್ಪಗೆ ಅರ್ಧ ಲೋಟ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಸೊ 1 ಚಪಾತಿ ಹಾಕಿ ಅದ್ರ ಮೇಲೆ ಫುಲ್ ಕೋಟಿಂಗ್ ಮಾಡ್ತಾಯಿದ್ದೀನಿ ಸಾಟಿನ, ಅಂದರೆ ಅಕ್ಕಿ ಹಿಟ್ಟು ಅದೇ ತುಪ್ಪನ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದನ್ನು ಇವಾಗ ಅದಕ್ಕೆ ಲೇಪನ ಮಾಡ್ಕೊಳ್ತಾ ಇದ್ದೀವಿ. ಫುಲ್ ಹರಡಬೇಕು ಚಪಾತಿ ತುಂಬ. ಈಗ ಒಂದು ಆದ ನಂತರ ಇನ್ನೊಂದು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಮತ್ತೆ ಸಾಟಿನ ಎಲ್ಲ ಕಡೆಗೂ ಹಚ್ಚಬೇಕು. ಸೊ ಈಗ ಮತ್ತೆ ಅದ್ರ ಮೇಲೆ ಇನ್ನೊಂದು ಚಪಾತಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಒಂದು 4ರಿಂದ 5 ಚಪಾತಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 5 ಚಪಾತಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ತುಂಬ ಲೇಯರ್ ಆಗಿ ಚೆನ್ನಾಗಿ ಬರ್ತವೆ. ಒಂದು 7-8 ಎಲ್ಲ ಹಾಕ್ಕೊಂಡ್ರೆ. ಸೊ ಒಂದು ಮಿನಿಮಮ್ ಅಂದ್ರೂ ಒಂದು 4 ಹಾಕ್ಕೊಳ್ಳಿ. ನೀವು ಪರೋಟ ಕೂಡ ಈವನ್ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ಪರೋಟಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಲಟ್ಟಿಸುವಾಗ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ, ಈ ರೀತಿಯಾಗೇ ಲಟ್ಟಿಸ್ಬೇಕು. ಹೀಗೆ ಮಾಡಿದ್ರೇ ಅದು ಲೇಯರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದು ಆಪೋಸಿಟ್ ಡೈರೆಕ್ಷನ್ ನೀವೆಲ್ಲ ಸೀದಾ ಅದೇ ಥರ ಲಟ್ಸೋಕೆ ಹೋದರೆ ಅಷ್ಟು ಲೇಯರ್ಸ್ ಬರಲ್ಲ. ಸೊ ಈ ಥರ ಯಾವ ಕಡೆ ಲೇಯರ್ಸ್ ಕಾಣಿಸ್ತಿದೆಯಲ್ಲ ನೋಡಿ, ಆ ಕಡೆಗೆ ಲಟ್ಟಿಸ್ಬೇಕಾಗುತ್ತೆ. ಸೊ ನೋಡಿ, ಲಟ್ಸಿದ್ದೆಲ್ಲ ಆಗಿದೆ. ಇವಾಗ ನೋಡ್ತಿದ್ದೀರಲ್ಲ, ಲಟ್ಸಿದ್ದೆಲ್ಲ ಆಗಿದೆ. ಎಣ್ಣೆ ಕೂಡ ಈ ಕಡೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ವಿ. ಸೊ ಎಣ್ಣೆ ಕಾದಿದೆ. ಇವಾಗ ಕಾದಿರೋ ಎಣ್ಣೆಗೆ ಒಂದೊಂದು ಹಾಗೆ ಬಿಟ್ಕೊಳ್ತಾ ಹೋಗೋಣ. ನೋಡ್ತಿದ್ದೀರಲ್ಲ, ಸ್ವಲ್ಪ ಮಧ್ಯದಲ್ಲಿ ಇದಾಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ, ಲೋ ಫ್ಲೇಮ್ ಬೇಡ, ಹೈ ಫ್ಲೇಮು ಕೂಡ ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಮೈದಾ ಹಿಟ್ಟೆಲ್ಲ ಹೆಲ್ದಿ ಅಲ್ಲ ಅಂತ ಅನಿಸಿದ್ರೆ ನೀವು ಫುಲ್ ಚಿರೋಟಿ ರವೆಲ್ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಇಳಿಸ್ಕೊಳ್ಬೇಕು. ಯಾಕೆಂದರೆ ಲೇಯರ್ಸ್ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಎಣ್ಣೆ ಕೂತು ಬಿಡುತ್ತೆ. ಸೊ ಆದಷ್ಟು ಚೆನ್ನಾಗಿ ಎಣ್ಣೆ ಇಳಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಸಕ್ಕರೆ ಹಾಗೆ ಏಲಕ್ಕಿ ಪುಡಿನ ನಾವಿಲ್ಲಿ ಸಕ್ಕರೆ ಪುಡಿನ
ಮಾಡ್ಕೊಂಡಿದ್ದೀವಿ. ಸೊ ಆ ಪುಡಿನ ಇವಾಗ ಸ್ವಲ್ಪ 1 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಪುಡಿನ ಅದ್ರ ಮೇಲೆ ಉದುರಿಸ್ಕೊಂಡ್ರೆ ಚಿರೋಟಿಗಳು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಲೇಯರ್ ಆಗಿ ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಬಾದಾಮ್ ಹಾಲು ಜೊತೆ ಸರ್ವ್ ಮಾಡ್ಬೋದು, ಹಾಗೆ ರವೆ ಹಾಕ್ಬಿಟ್ಟು ಖೀರ್ ಅಂತ ಮಾಡ್ತಾರೆ ಹಾಲೆಲ್ಲ ಹಾಕ್ಬಿಟ್ಟು, ಸೊ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ಇಷ್ಟೇ, ತುಂಬ ಸಿಂಪಲ್ಲಾಗಿರುತ್ತೆ, ಅಷ್ಟೇ ಟೇಸ್ಟಿ. ಈವನ್ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಇದೇ ಪ್ರೊಸೀಜರಲ್ಲೇ ಮಾಡೋದು. ಸೊ ಎಲ್ಲ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ದೇನೇ ಕಮೆಂಟ್ ಇದ್ದರೂ ನನಗೆ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.